ಬಿಜೆಪಿ ಕರ್ನಾಟಕ ರಾಜ್ಯ ಪ್ರಕೋಷ್ಠಗಳ ಚಿಂತನಾ ವರ್ಗದ ಉದ್ಘಾಟನಾ ಕಾರ್ಯಕ್ರಮವು ನಗರದ ಕೊಡಿಯಲ್ಬೈಲ್ನ ಟಿವಿ ರಮಣಪೈ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಚಿಂತಿತವಾದ ರಾಜಕಾರಣ ಆರಂಭವಾಗಿದೆ. ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಪರಿಕಲ್ಪನೆಯನ್ನ ಕೊಟ್ಟಾಗ ಹಳ್ಳಿಯ ಜನತೆ ಕೈ ಜೋಡಿಸಿದ್ರು. ಧ್ಯೇಯ ಮತ್ತು ನಿಷ್ಠವಾದಂತಹ ವೃತ್ತದ ಆಚರಣೆಯಲ್ಲಿ ನಮ್ಮ ರಾಜಕಾರಣ, ವೃತ್ತಿಯ ಚಿಂತನೆಯಲ್ಲಿ ಅಲ್ಲ ಎಂದು ಹೇಳಿದರು. ದೇಶ ಚಿಂತಿತವಾಗಿರತಕ್ಕಂಥ ರಾಜಕಾರಣ ಪ್ರಾರಂಭ ಆಗಿದೆ. ಯಾವ ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಕೊಟ್ಟಾಗ ಹಳ್ಳಿಯ ಜನ ಕೈ ಜೋಡಿಸಿದ್ರ. ಇಡೀ ದೇಶದಲ್ಲಿ ಕೋವಿಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಬಾಗಿಲು ಹಾಕಿ ಒಳಗೆ ಕೂತ್ಕೊಳ್ಳಿ, ಸಂಜೆ ಹೊತ್ತು ಬಂದು ಚಪ್ಪಾಳೆ ತಟ್ಟಿ ವೈದ್ಯರಿಗೆ ಅಭಿನಂದನೆ ಸಲ್ಲಿಸಿ ಹೇಳಿದಾಗ ಜಾತಿ ಮತ ಪಂಥ ಪಂಗಡ ಸೇರಿ ಇಡೀ ದೇಶದ ಜನ ಒಂದಾದರೂ ಗಂಟೆಯಿಂದ ಬಾರಿಸಿದ್ರು. ಜೈ ಜೈ ಭಾರತ್, ಜೈ ಜೈ ಭಾರತ್ ಹೇಳಿದ್ರಲ್ಲ. ಯಾವ ಅಮೆರಿಕದ ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಹೋದಾಗ ಭಾರತ್ ಮಾತಾ ಕಿ ಜೈ ಘೋಷಣೆ ಕೇಳ್ತಾ ಇಲ್ಲ. ಮೊನ್ನೆ ನಿಮಗೆ ಆಶ್ಚರ್ಯ ಆಗ್ಬೋದು, ಪಾಕಿಸ್ತಾನದ ಲೋಕಸಭೆಯ ಒಳಗೆ ಇಬ್ಬರು ಲೋಕಸಭಾ ಸದಸ್ಯರು ಹೇಳ್ತಾರೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ನರೇಂದ್ರ ಮೋದಿ ಕಿ ಜೈ. ಹಾಗಾಗಿ ಇವತ್ತು ಧ್ಯೇಯನಿಷ್ಠವಾಗಿರ್ತಕ್ಕಂಥ ಭಾರತ, ದೇಶನಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಭಕ್ತಿಯ ಚಿಂತಿತವಾಗಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣದ ಕಾರ್ಯಗಳು ನಡೀತಾ ಇದೆ. ಹಾಗಾಗಿ ಹೇಳಿದೆ, ನಮ್ದು ವೃತ್ತಿ ರಾಜಕಾರಣ ಅಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಭಾನುಪ್ರಕಾಶ್, ಶಿವಯೋಗಿ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು.